ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತತ್ ಪ್ರಜಾ ಭರ್ತೃಪಿಂಡಾರ್ಥಂ ಸ್ವಾರ್ಥಂ ಏವಾನಸೂಯವಃ ಕುರುತೋ ಕುರುತಾದೌಕ್ಷಜ ಧಿಯ ತರ್ಹಿ ಮೇನುಗ್ರಹ ಕೃತಃ. ಪೃಥು ಮಹಾರಾಜರು ಮುಂದುವರಿಸಿದನು, ಆದ್ದರಿಂದ ನನ್ನ ಪ್ರೀತಿಯ ಪ್ರಜೆಗಳೇ, ನಿಮ್ಮ ರಾಜನಿಗೆ ಮರಣಾನಂತರ ಒಳ್ಳೆಯದಾಗಬೇಕೆಂಬ ದೃಷ್ಟಿಯಿಂದ ನಿಮ್ಮ ನಿಮ್ಮ ವರ್ಣಾಶ್ರಮ ಧರ್ಮಕ್ಕನುಗುಣವಾಗಿ ನಿಮ್ಮ ಕರ್ತವ್ಯಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು ಮತ್ತು ಸದಾ ಕಾಲವು ಹೃದಯದಲ್ಲಿ ದೇವೋತ್ತಮ ಪರಮಪುರುಷನು ಧ್ಯಾನಿಸುತ್ತಿರಬೇಕು. ಹಾಗೆ ಮಾಡುವುದರಿಂದ ನಿಮ್ಮ ಹಿತವನ್ನು ನೀವು ರಕ್ಷಿಸಿಕೊಳ್ಳುವುದಲ್ಲದೆ ನಿಮ್ಮ ರಾಜನ ಮೇಲೆ ಕರುಣೆ ತೋರಿಸಿ ಮರಣಾನಂತರ ಅವನ ಯೋಗಕ್ಷೇಮವನ್ನು ನೋಡಿಕೊಂಡ ಹಾಗಾಗುತ್ತದೆ. ಪೃಥು ಮಹಾರಾಜರು ಆದರ್ಶ ಮಹಾರಾಜರು, ಶುದ್ಧ ಭಕ್ತರು. ಪ್ರಜೆಗಳಿಗೆ ಅವರ ಮನವಿ ಒಂದು ರೀತಿ ಹೇಳ್ತಾ ಇರೋದು, ನೀವು ಧರ್ಮ ಪಾಲನೆ ಮಾಡಿದ್ರೆ ನಿಮಗೂ ಒಳ್ಳೇದಾಗುತ್ತೆ, ಸೊ ನನಗೂ ಕೂಡ ನೀವು ಅದರಿಂದ ನಿಮ್ಮ ಕರುಣೆಯನ್ನು ತೋರಿಸಿಲ್ಲ ಆಗತ್ತೆ. ಸೊ ಕೃಷ್ಣ ಪ್ರಜ್ಞೆ ಅನ್ನೋದೇ ಅದು ಎಲ್ಲರಿಗೂ ಶುಭ, ಆಲ್ ಆಸ್ಪಿಷಿಯಸ್, ಸರ್ವ ಶುಭ. ಸೊ ಪ್ರತಿಯೊಬ್ಬರಿಗೂ ಶುಭಕರ. ಸೊ ಕೃಷ್ಣ ಪ್ರಜ್ಞೆ ವಿಧಾನ ಹಾಗೆ, ಪ್ರತಿಯೊಂದು ಅದರ ಚಟುವಟಿಕೆ ಕೂಡ ಎಲ್ಲರಿಗೂ ಶುಭ ಆಗುತ್ತೆ, ಎಲ್ಲರಿಗೂ. ಸೊ ಒಂದು ರೀತಿಯಲ್ಲಿ ಹೇಳೋದು, ಇವಾಗ ನಾವು ಭಗವಂತರ ಆರಾಧನೆ ಮಾಡ್ತೇವೆ ಮಂದಿರದಲ್ಲಿ. ಸೊ ಇದರಲ್ಲಿ ಕೇವಲ ಯಾರು ಇಲ್ಲಿ ಭಗವಂತನ ಸೇವೆ ಮಾಡ್ತಾರೋ, ಇಲ್ಲಾಂದ್ರೆ ಯಾರು ಭಕ್ತರು ಅಲ್ಲಿ ಬಂದು ಭಗವಂತನ ಸೇವೆಯಲ್ಲಿ ಅವರು ಕೂಡ ತೊಡಗ್ತಾರೋ, ಸೊ ಅವರಿಗೆ ಅಷ್ಟೇ ಅಲ್ಲ, ಬೇರೆ ಜೀವಿಗಳು ಕೂಡ ಹೇಳ್ತಾರೆ, ಹೀಗೆ ನಾವು ಭಗವಂತನಿಗೆ ಹೂಗಳನ್ನ ಅರ್ಪಣೆ ಮಾಡ್ತೇವೆ. ಸೊ ಹೂ ಅರ್ಪಣೆ ಮಾಡೋದು ಆರತಿಗೆ, ಆ ಹೂನ ಕೊಟ್ಟ ಮರ ಗಿಡಗಳು ಅವರು ಕೂಡ ಭಗವಂತನ ಕೃಪೆ ಸಿಗುತ್ತೆ, ಅವರು ಕೂಡ ಬೇಗ ವಿಕಾಸಗೊಳ್ತಾರೆ. ಮತ್ತೆ ಭಗವಂತನಿಗೆ ನೈವೇದ್ಯ ಕೊಡುವ ಆಹಾರ, ತರಕಾರಿ, ಹಣ್ಣು, ಸೊ ಆ ಮರಗಳು ಗಿಡಗಳು ಅವರು ಕೂಡ ಭಗವಂತನ ಕೃಪೆ ಸಿಗುತ್ತೆ. ಅಲ್ಲಿ ಸಿಕ್ಕಿಬಿದ್ದ ಜೀವಿಗಳು, ಜೀವಾತ್ಮರು, ಚೇತನಾತ್ಮ, ಸೊ ಅವರು ಕೂಡ ಬೇಗ ವೃದ್ಧಿ ಹೊಂದುತ್ತಾರೆ. ಸೊ ಭಗವಂತನಿಗೆ ತಯಾರಿಸುವ ಹಾಲು, ಸೊ ಈ ರೀತಿ ಬೇರೆ ಬೇರೆ. ಸೊ ಇದು ಕೇವಲ ಮನುಷ್ಯರಿಗೆ ಅಂತಲ್ಲ, ಎಲ್ಲ ಸಮಸ್ತ ಬೇರೆ ಜೀವಿಗಳಿಗೆ ಅವರು ಕೂಡ ಇದು ಲಾಭ ಇದೆ. ಕೃಷ್ಣ ಪ್ರಜ್ಞೆ ಹಾಗೆ. ಮತ್ತೆ ಕೃಷ್ಣ ಪ್ರಜ್ಞೆ ಅಲ್ಲಿ ನಾವು ಭಗವಂತನ ಸಂಕೀರ್ತನೆ ಮಾಡ್ತಾ ಇದ್ರೆ ಆ ಶಬ್ದ ಕೂಡ ಭಗವಂತನ ನಾಮ ಹರೇ ಕೃಷ್ಣ ಮಹಾಮಂತ್ರ, ಅದು ಕೇವಲ ಮನುಷ್ಯರಿಗೆ ಅಂತಲ್ಲ, ಅದನ್ನು ಕೇಳುವ ಕ್ರಿಮಿಕೀಟಗಳು, ಕೇಳುವ ಪ್ರಾಣಿಗಳು, ಪಶುಗಳು ಆ ದೇಹದಲ್ಲಿದ್ರು ಕೂಡ ಅವರು ಕೂಡ ಅದರ ಒಂದು ಇದೆ. ಸೊ ಇದರ ನಿದರ್ಶನಗಳಿದೆ, ಬಹಳ ನಿದರ್ಶನಗಳು. ಸೊ ಎಲ್ಲರಿಗೂ ಲಾಭ ಇದೆ, ಕೇವಲ ಇದು ಅಭ್ಯಾಸ ಮಾಡೋರಿಗೆ ಅಂತ. ನೆಕ್ಸ್ಟ್ ಶ್ಲೋಕ ಇದನ್ನ ಆಚಾರ್ಯರು ಶ್ರೀಲ ಪ್ರಭುಪಾದ ಇದನ್ನ ವಿವರವಾಗಿ ಹೇಳ್ತಾರೆ. ಎಲ್ಲರಿಗೂ ಶುಭ, ಎಲ್ಲರಿಗೂ ಕೂಡ ಇದು ಒಳ್ಳೆಯದನ್ನು ಮೂಡಿಸುತ್ತೆ. ಸೊ ಅದು ರಾಜನ ಸರ್ಕಾರದ, ಯಾವುದೇ ಸರ್ಕಾರ ಆಗುವುದು ಅವರ ಮುಖ್ಯ ಕರ್ತವ್ಯ. ಸೊ ಇವತ್ತಿನ ಇದರ ತರ ಸರ್ಕಾರದ ರೀತಿಯಲ್ಲಿ ನಾವು ಸೆಕ್ಯುಲರ್ ಏನ್ ಹೇಳ್ತಾರೆ ಕನ್ನಡದಲ್ಲಿ ಅದಕ್ಕೆ ಪದ? ಸೊ ನಾವು ಧರ್ಮಕ್ಕೆ ನಾವು ಇದಿಲ್ಲ, ನಾವು ಯಾರನ್ನು ಇದು ಮಾಡೋದು. ಯಾಕಂದ್ರೆ ಅವರು ಏನ್ ಪ್ರಭುಜಿ ಪದ ಸೆಕ್ಯುಲರ್ಗೆ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಜಾತ್ಯತೀತ ಅಂತ
ಜಾತ್ಯತೀತನ ಜಾತ್ಯತೀತ ಸಿಕ್ಕಿದ್ರು. ಓಕೆ ಓಕೆ. ಸೊ ಏನಿವೆ, ಸೊ ಹೀಗೆ ಅವರು ನಮಗೆ ಧರ್ಮ ಇಲ್ಲ, ಧರ್ಮ ಬೇಡ, ಸೊ ಧರ್ಮವನ್ನು ಪಾಲನೆ ಮಾಡೋದಿಲ್ಲ ಇಲ್ಲ. ಸೊ ಹೇಳ್ತಾ ಇರೋದು ಅದು ರಾಜನ ಮುಖ್ಯ ಕರ್ತವ್ಯ. ಸೊ ಅವರು ಪಾಲನೆ ಮಾಡ್ತಾ ಇದ್ದಾರೆ. ಅವರೊಂದಿಗೆ ಯಥಾ ರಾಜ ತಥಾ ಪ್ರಜೆಗಳು ಪಾಲನೆ ಮಾಡ್ಬೇಕು. ಸೊ ಮಾಡ್ಬೇಕು. ಇಲ್ಲಿ ಪೃಥು ಮಹಾರಾಜರು ಹೇಳ್ತಾ ಇರೋದು ಇದು ಮುಖ್ಯ ಕರ್ತವ್ಯ. ಭಗವದ್ಗೀತೆಯಲ್ಲಿ ನಾವು ಕೇಳ್ತೀವಲ್ಲ, ಕೃಷ್ಣ ಅರ್ಜುನನಿಗೆ ಹೇಳೋದು, ಈ ಭಗವದ್ಗೀತೆಯನ್ನು ನಾನು ರಾಜರಿಗೆ ಹೇಳಿದ್ದು, ಹಿಂದೆ ರಾಜರ್ಷಿಗಳಿಗೆ ಹೇಳಿದ್ದು. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾತವೇ ಅಬ್ರವೀತ್ ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಹು ಸಕಾಲೇ ನೇಹ ಮಾತ ಯೋಗ ಭ್ರಷ್ಟ ಪರಂತಪ. ಸೊ ಹಾಗೆ ಭಗವಂತನು ಹೇಳ್ತಾ, ಇದು ಹಿಂದೆ ನಾನು ಅರ್ಜುನನಿಗಿಂತ ಮೊದಲೇ ಹಿಂದಿನ ಇದರಲ್ಲಿ ಭಗವಂತನು ಹೇಳಿದ ಭಗವದ್ಗೀತೆಯನ್ನು, ವಿವಸ್ವಾನ್ ಸೂರ್ಯದೇವನು ಅವರ ವಂಶದಲ್ಲಿ ಸೂರ್ಯ ವಂಶ ಕ್ಷತ್ರಿಯಗಳಿದ್ದಾರೆ. ಅವರ ಮಗ ಮನು, ವೈವಸ್ವತ ಮನು ತಮ್ಮ ಮಗ ಇಕ್ಷ್ವಾಕು ಮಹಾರಾಜರು. ಸೊ ಹೀಗೆ ಅಂದ್ರೆ ರಾಜರು ಇದನ್ನ ಕಲ್ತ್ಕೊಳ್ಬೇಕು, ಭಗವದ್ಗೀತೆಯನ್ನ ಅವರು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಅವರು ಪಾಲನೆ ಮಾಡ್ಬೇಕು. ಮತ್ತೆ ಅವರು ಜನರಿಗೂ ಕೂಡ ಮಾಡಿಸ್ಬೇಕು. ಸೊ ಇಲ್ಲಿ ನೋಡ್ತಾ ಇದ್ದೀವಿ, ಪೃಥು ಮಹಾರಾಜ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಜನರಿಗೆ ಉಪದೇಶಿಸ್ತಾ ಇದ್ದಾರೆ, ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ಅದೋಕ್ಷಜ ದಿಯ, ಅವ್ರಲ್ಲಿ ಉಪಯೋಗಿಸಿದ ಪದ ಅದೋಕ್ಷಜ ಅಂದ್ರೆ ಕೃಷ್ಣ. ಅದಕೃತ ಅಕ್ಷಜ ಜ್ಞಾನ, ಇಂದ್ರಿಯಗಳಿಗಿಂತ ಮಿಗಿಲಾಗಿರುವ ವ್ಯಕ್ತಿ ಕೃಷ್ಣನ ನಾವು ಇಂದ್ರಿಯಗಳಿಂದ ಗೋಚರಿಸಕ್ ಆಗೋದಿಲ್ಲ. ನಮ್ಮ ಆಟುಕ್ಷ ಈ ಅಕ್ಷರಗಳಿಂದ ಮಾಧ್ಯಮದಿಂದ ಅವನ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅವನು ದಿವ್ಯ ವ್ಯಕ್ತಿ. ಸೊ ಅದೋಕ್ಷಜ ವಿಷ್ಣು, ಅದೋಕ್ಷ ಕೃಷ್ಣ. ಸೊ ಅದೋಕ್ಷಜನ ಧಿಯ, ಅವನ ಪ್ರಜ್ಞೆ, ಅವನ ಚಿಂತನೆಯಲ್ಲಿ ನೀವು ಇರಬೇಕು, ಸದಾ ಇರಬೇಕು ಅಂತ ಇಲ್ಲಿ ಉಪದೇಶಿಸ್ತಾ ಇದೆ. ಸೊ ಇದು ಹಿಂದೆ ಈ ತರ ರಾಜರಿರ್ತಾ ಇದ್ರು, ಅವರು ಇರ್ತಾ ಇದ್ರು. ರಾಜರಷ್ಟೇ ಅಲ್ಲ, ಅವರು ಋಷಿಗಳೇ ಅವರು, ಆದ್ರೆ ರಾಜರಾಗಿ ಅವರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಸೊ ಇದು ಸರ್ಕಾರದ ಕರ್ತವ್ಯ. ಇದು ಇಲ್ಲ ನಾವು ಜಾತ್ಯತೀತ, ಇನ್ನೊಂದು ಸೆಕ್ಯುಲರ್, ಇದು ನಮಗೆ ಇದೆಲ್ಲ ಇಲ್ಲ, ಇದಲ್ಲ. ಇಲ್ಲಿ ಹೇಳ್ತಾ ಇರೋದು, ಹಿಂದೆ ಶ್ಲೋಕ ಕೂಡ ನಾವು ನೋಡಿದ್ದು, ಇಲ್ಲ ಅಂದ್ರೆ ಅವರು ಜನರ ಪಾಪಕರ್ಮಗಳ ಹೊರೆಯನ್ನು ಅವರು ತಗೊಳ್ಬೇಕಾಗುತ್ತೆ. ಸೊ ಯಾವುದು ಕೂಡ ಇದರ ಭಗವಂತನ ಪ್ರಕೃತಿ ನಿಯಮಗಳು ಆಗಿದೆ, ತುಂಬಾ ಕಟ್ಟುನಿಟ್ಟಾಗಿದೆ ನಿಯಮಗಳು. ಸೊ ಇದನ್ನು ನಾನು ನಂಬೋದಿಲ್ಲ, ಪುನರ್ಜನ್ಮ ಇಲ್ಲ, ಆತ್ಮ ಇಲ್ಲ, ದೇವರಿಲ್ಲ ಹೇಳ್ಬೋದು ನಾವು. ಆದ್ರೆ ಮೃತ್ಯು ಕೂಡ ಭಗವಂತನ ಇನ್ನೊಂದು ರೂಪವೇ. ಮೃತ್ಯು ಸರ್ವ ಹರಶ್ಚಾಹಂ. ಸೊ ನಾವು ಭಗವಂತನನ್ನು ಹೆಜ್ಜೆಯಾಗಿ ನೋಡ್ಬೋದು ನಮ್ಮ ಜೀವನದಲ್ಲಿ, ಆದರೆ ನಾವು ಭಗವಂತನ ನೋಡೋದಿಲ್ಲ, ನಾನು ಕಾಣೋದಿಲ್ಲ ಅಂತ ನಾವು ಕಣ್ಮುಚ್ಕೊಂಡು ಅದು ಮಾಡಿದ್ರೆ ಇದೆ ಮೃತ್ಯು ಬರುತ್ತೆ, ಮರಣ ಬರುತ್ತೆ. ಆಗ ಭಗವಂತನ ಆ ರೂಪದಲ್ಲಿ ನೋಡ್ಬೇಕು. ಮೃತ್ಯು ಸರ್ವ ಹರಶ್ಚಾಹಂ, ಎಲ್ಲವನ್ನು ಕೂಡ ಭಗವಂತನು ನನ್ನದು ನಮ್ಮದು ಅಂತ ಹೇಳಿದ್ದು, ನಾನು ಅಂತ ಹೇಳಿ ಎಲ್ಲವೂ ಕೂಡ ಭಗವಂತನ ತಗೊಂಡು. ಸೊ ಮೃತ್ಯು ರೂಪದಲ್ಲಾದ್ರೂ ನಾವು ಕೃಷ್ಣನ ನೋಡ್ಲೇಬೇಕು. ಸೊ ನೋಡ್ತೇವೆ ನಾವು. ಸೊ ಭಗವಂತನನ್ನು ನಾವು ಅವಾಯ್ಡ್ ಮಾಡಕ್ ಆಗೋದಿಲ್ಲ. ಕಾಲೋಸ್ಮಿ, ಕಾಲದಲ್ಲಿ ಮೃತ್ಯು ರೂಪದಲ್ಲಿ ಭಗವಂತನು ಎಲ್ಲ ತೆಗೆದು ಬಿಡ್ತಾರೆ. ಸೊ ಆದರೂ ಮತ್ತೆ ನಾವು ಪುನರಪಿ ಜನನಂ ಪುನರ್ಮರಣ. ಸೊ ಇದಕ್ಕೆ ಮತ್ತೆ ನಾವು ಬರಲೇಬೇಕು ನಾವು. ಸೊ ಇದು ಇಲ್ಲಿ ಹೇಳ್ತಾ ಇರೋದು ಹಾಗೆ, ಇದು ರಾಜನ ಜವಾಬ್ದಾರಿ, ಇದು ಪ್ರಜೆಗಳ ಜವಾಬ್ದಾರಿ. ಪ್ರಜೆಗಳು ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಬೇಕು. ಸೊ ರಾಮರಾಜ್ಯ ಅಂದ್ರೆ ಏನು? ನಾವು ರಾಮರಾಜ್ಯ ಬೇಕು ಅಂತ ಹೇಳ್ತೇವೆ. ರಾಮರಾಜ್ಯ ಅಂದ್ರೆ ರಾಮನ ನಿರ್ದೇಶನಗಳಿದೆ. ಇವತ್ತು ಏನಂದ್ರೆ, ಇವತ್ತು ರಾಮರಾಜ್ಯ ಬೇಕು ನಮ್ಗೆ, ಆದ್ರೆ ರಾಮ ಬೇಡ. ರಾಮರಾಜ್ಯ ಎಲ್ಲರೂ ಹೇಳ್ತಾರೆ, ರಾಮರಾಜ್ಯ ಬೇಕು. ಆದ್ರೆ ರಾಮನನ್ನು ಪೂಜಿಸಿ, ರಾಮನಿಗೆ ಕೊಟ್ಟ ನಿಯಮಗಳು ಪಾಲನೆ ಮಾಡಿ, ರಾಮಕೃಷ್ಣ ಒಬ್ಬರೇ. ಭಗವದ್ಗೀತೆ ಇದೆ ನಮ್ಗೆ. ಇಲ್ಲ ಬೇಡ ನಾವು ಬೇಡ, ನಮ್ಗೆ ರಾಮರಾಜ್ಯ ಬೇಕು, ರಾಮ ಬೇಡ. ಹೀಗೆ ಇಲ್ಲ, ರಾಮರಾಜ್ಯ ಅಂದ್ರೆ ರಾಮನು ಬೇಕು. ಶ್ರೀರಾಮನನ್ನು ಪೂಜಿಸ್ಬೇಕು, ಅವನನ್ನು ಆರಾಧಿಸ್ಬೇಕು, ಅವನ ನಿಯಮಗಳನ್ನು ಪಾಲನೆ ಮಾಡ್ಬೇಕು, ಅವನ ನಾಮವನ್ನು ಜಪಿಸಬೇಕು ನಾವು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಆ ನಿಯಮವನ್ನು ಪಾಲನೆ ಮಾಡಿ ನಾವು ಅವನ ನಾಮವನ್ನು ಜಪಿಸೋದಿಲ್ಲ. ನಾವೇ ಒಂದು ಕಂಡು ಹಿಡ್ಕೊಳ್ಳೋ ಒಂದು ಧರ್ಮದ ವಿಧಾನಗಳು. ಸೊ ಹೇಗೆ ಆಗುತ್ತೆ? ಶ್ರೀರಾಮಚಂದ್ರನು ಕೊಟ್ಟ ನಿಯಮಗಳು, ಶ್ರೀಕೃಷ್ಣನು ಕೊಟ್ಟ ನಿಯಮಗಳು ನಾವು ಪಾಲನೆ ಮಾಡಿದ್ರೆ ರಾಮರಾಜ್ಯದ ಸ್ಥಾಪನೆ ಆಗುತ್ತೆ. ನಾವು ನಮ್ಮದೇ ರೀತಿಯ
ಇದನ್ನು ವಿಧಾನಗಳನ್ನು ಸೃಷ್ಟಿ ಮಾಡೋದು, ಈ ರೀತಿ ಯೋಗಾಭ್ಯಾಸ ಮಾಡಿ, ಈ ರೀತಿ ಧ್ಯಾನ ಮಾಡಿ, ಒಂದು 0 ಮೇಲೆ, ಶೂನ್ಯದ ಮೇಲೆ, ಈ ರೀತಿ ಎಲ್ಲಿದೆ ಇದು? ಶಾಸ್ತ್ರ ಪ್ರಕಾರ ಯಶ್ ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸಿದ್ಧಿಂ ನವಾಪ್ನೋತಿ ನ ಸುಖಂ ನ ಪರಾಂ ಗತಿಂ. ಭಗವಂತನ ಹೇಳೋದು ಗೀತೆಯಲ್ಲಿ ಇನ್ನೊಂದ್ ಕಡೆ ಶಾಸ್ತ್ರ ವಿಧಿ. ಸೊ ಭಗವಂತನ ನಿಯಮಗಳು, ಭಗವದ್ಗೀತೆ, ವೇದಗಳು, ಪುರಾಣಗಳು, ಇಲ್ಲಿ ವಿಧಿ ಇದೆ, ಹೇಗೆ ಮಾಡ್ಬೇಕು, ಯಾವ್ದು ಮಾಡ್ಬೇಕು, ಕಲಿಯುಗಕ್ಕೆ ಏನ್ ಮಾಡ್ಬೇಕು, ಆ ವಿಧಾನಗಳಿದೆ. ಅದನ್ನ ನಾವು ಒಪ್ಪೋದಿಲ್ಲ, ನಮ್ಮದೇ ಆದ ರೀತಿಯಲ್ಲಿ ನಾವು ಪಾಲನೆ ಮಾಡ್ತೇವೆ. ಹಾಗೇನಾಗುತ್ತೆ? ನ ಸಿದ್ಧಿಂ ನ ಸುಖಂ ನ ಪರಾಂ ಗತಿಂ. ಸೊ ಯಾವುದು ನಮ್ಗೆ ಪ್ರಾಪ್ತಿ ಆಗೋದು. ಸೊ ಇದು ಬಹಳ ಮುಖ್ಯ. ಸೊ ನಾವು ಅಧಿಕೃತ ಮಾರ್ಗದಿಂದ, ಆಚಾರ್ಯರ ಮಾರ್ಗದರ್ಶನದಿಂದ, ಶಾಸ್ತ್ರಗಳು ಹೇಳಿದಾಗೆ ನಾವು ಪಾಲನೆ ಮಾಡಬೇಕು. ನಾವು ಪಾಲನೆ ಮಾಡಬೇಕು, ಸ್ವತಂತ್ರವಾಗಿ ಎಲ್ಲ ನಾವು ಪಾಲನೆ ಮಾಡೋದು. ಸೊ ನಾವು ಅವರ ಮಾರ್ಗದರ್ಶನದಲ್ಲಿ ಗುರು, ಸಾಧು, ಶಾಸ್ತ್ರ, ಸೊ ಮೂರನ್ನು ನಾವು ಅಧಿಕೃತ ಗುರು, ಅಧಿಕೃತ ಸಾಧು, ಅಧಿಕೃತ ಶಾಸ್ತ್ರ, ಇದನ್ನು ಪಾಲನೆ ಮಾಡಬೇಕು. ಸೊ ಇದು ಗುರು ಆ ರಾಜನ ಇದು ಕರ್ತವ್ಯ. ಸೊ ಮಹಾಭಾರತ ಯುದ್ಧವೇ ಆಗಿದ್ದು ಯಾಕೆ ಕಾರಣ ಆಗಿತ್ತು? ಸೊ ದುರ್ಯೋಧನನು ಒಂದು ರೀತಿ ಇವತ್ತಿಗೆ ರಾಜಕಾರಣಿಗಿಂತ ಬಹಳ ಚೆನ್ನಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ, ದ್ವಾಪರ ಯುಗ. ಆದರೆ ಕೃಷ್ಣ ಪ್ರಜ್ಞೆನ ಅವರೇ ಬೆಳೆಸ್ತಾ ಇಲ್ಲ. ಸೊ ಹಾಗಾಗಿ ಅವ್ರ ಪ್ರಜೆಗಳೆಲ್ಲಿ ಬೆಳೆಸ್ತಾರೆ. ಸೊ ಹಾಗೆ ಭಗವಂತನು ಇಲ್ಲ, ಈ ದುರ್ಯೋಧನ ಬೇಡ, ಯುಧಿಷ್ಠಿರ್ ಮಹಾರಾಜ ಅಂತ ಪ್ರತಿನಿಧಿ, ಭಗವಂತ ಶುದ್ಧ ಭಕ್ತನು ರಾಜ. ಸೊ ಯುಧಿಷ್ಠಿರ್ ಮಹಾರಾಜರು, ಹಾಗೆ ಅವರು ರಾಮರಾಜ್ಯ, ಅದೇ ರೀತಿ ಅವರು ಒಬ್ಬ ರಾಜಶ್ರೀ. ಸೊ ಆ ರೀತಿ ಅವರು ಎಲ್ಲ ಜನರನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಬೆಳೆಸಿದ್ರು. ಸೊ ಇದು ರಾಜನ ಕರ್ತವ್ಯ, ಇದು ರಾಜನ ಕರ್ತವ್ಯ. ಇಲ್ಲ ಅಂದ್ರೆ ಹೇಳ್ತಾ ಇದ್ದಾರೆ ಇಲ್ಲಿ, ರಾಜನು ಕೂಡ, ರಾಜನ ಪ್ರಜೆಗಳು ಕೂಡ ಅವರು ಮತ್ತೆ ಪ್ರಾಣಿ ಜನ್ಮವನ್ನು ಪ್ರವೇಶಿಸಬೇಕಾಗುತ್ತೆ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸ ಜಗನ್ಯ ಗುಣವೃತ್ತಿಸ್ಥ ಅದೋ ಗಚ್ಚಂತಿ ತಾಮಸ. ಸೊ ನಾವು ತಾಮಸ ಗುಣ ಹೆಚ್ಚು ಭೌತಿಕ ಇಂದ್ರಿಯ ಸುಖದಲ್ಲಿ ನಾವು ತೊಡಗ್ತಾ ಇದ್ರೆ, ನಾವು ತಮೋಗುಣವನ್ನು ಬೆಳೆಸ್ತಾ ಇದ್ವಿ. ತಮೋಗುಣದ ಬೆಳೆಸಿದ್ರೆ ನಾವು ಕೆಳಮಟ್ಟದ ಜೀವಿಗಳಾಗಿ ಹುಟ್ಟಬೇಕಾಗುತ್ತೆ. ಇದು ಪ್ರಕೃತಿಯ ನಿಯಮ ಇದು. ಸೊ ಇದು ಯಾರಾದ್ರೂ ಆಗ್ಬಹುದು. ಇದು ಇಲ್ಲ ನಾನು ದೊಡ್ಡ ಅಧಿಕಾರಿ, ನಾನು ದೊಡ್ಡ ಶ್ರೀಮಂತನೋ, ಇಲ್ಲ ದೊಡ್ಡ ನಾನು ವಿಜ್ಞಾನಿನೋ, ಇಲ್ಲ. ಮೃತ್ಯು ಎಲ್ಲರಿಗೂ ಒಂದೇ. ಮೃತ್ಯು ಬಂದಾಗ ಎಲ್ಲರೂ ಕೂಡ, ಯಮರಾಜನು ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡೋದು. ಸೊ ಇದೆಲ್ಲ ನಮ್ಮನ್ನು ರಕ್ಷಣೆ ಮಾಡೋದಿಲ್ಲ ನಮಗೆ. ಸೊ ಹೀಗೆ ಇಲ್ಲಿ ಬಹಳ ಜಾಗರೂಕತೆಯಿಂದ, ಬಹಳ ಇದರಿಂದ ನಾವು ಕಾರ್ಯನಿರ್ವಹಿಸಬೇಕು. ಸೊ ಕಾರ್ಯನಿರ್ವಹಿಸಿ ನಾವು ಅಟ್ಲೀಸ್ಟ್ ಆಚಾರ್ಯರು ಒಂದು ಹೇಳ್ತಾರೆ, ಸತ್ವಗುಣವನ್ನು ಬೆಳೆಸ್ಬೇಕು. ಅಟ್ಲೀಸ್ಟ್ ಸತ್ವಗುಣ ಬೆಳೆಸಿದ್ರೆ ನಾವು ಸಂಪೂರ್ಣವಾಗಿ ಪರಿಪೂರ್ಣತೆ ಪಡೆಯಿಲ್ಲ ಅಂದ್ರೂ ಅಟ್ಲೀಸ್ಟ್ ಬೆಟರ್ ಜನ್ಮ, ಉನ್ನತ ಜನ್ಮ ನಮಗೆ ಸಿಗುತ್ತೆ. ಇಲ್ಲ ನಾವು ರಾಜಸ ಗುಣ, ತಾಮಸ ಗುಣವನ್ನು ಬೆಳೆಸ್ಕೊಂಡು ಹೋದ್ರೆ ಖಂಡಿತವಾಗಿ ನಮ್ಮ ಜನ್ಮಗಳು ಬರುವ ಇದು ಇನ್ನ ಹೀನಕರವಾದ ಸ್ಥಿತಿಗಳು. ಸೊ ಮಹಾರಾಜ್ ಪರೀಕ್ಷಿತ್ ನಾವು ಕೇಳ್ತೇವೆ, ಕಲಿಯುಗ ಸ್ವಲ್ಪ ಪ್ರವೇಶ ಆಗಿದ್ದಕ್ಕೂ ಬಿಡ್ಲಿಲ್ಲ. 5,000 ವರ್ಷಗಳ ಹಿಂದೆ ಅಷ್ಟೇ. ಆದ್ರೆ ಎಷ್ಟು ಅವರು ಜಾಗರೂಕತೆಯಿಂದ ಅವರು ಕಾರ್ಯನಿರ್ವಹಿಸ್ತಾ ಇದ್ರು ಅಂದ್ರೆ, ಅವರು ಆ ಕಲಿಪುರುಷನನ್ನು ಶಿಕ್ಷಿಸ್ಲಿಕ್ಕೆ ಅವರು ತಯಾರಾಗ್ತಾರೆ. ಒಂದು ಗೋಮಾತೆ ಮತ್ತೆ ಒಂದು ಎತ್ತು ರೂಪದಲ್ಲಿ ಧರ್ಮ ಪುರುಷ ಮತ್ತೆ ಭೂದೇವಿ ಇರ್ತಾರೆ. ಸೊ ಅವರನ್ನು ಆ ಕಲಿಪುರುಷ ಅವರನ್ನು ಹೊಡಿತಾ ಇದ್ದು, ಅವ್ರನ್ನ ಬಡಿತಾ ಇದ್ದು, ಅವ್ರನ್ನ ಇದರಲ್ಲಿದ್ದಾಗ ಪರೀಕ್ಷಿತ್ ಮಹಾರಾಜರು ಬಂದು ಕ್ರಮ ತಗೊಂಡು ಹೇಳ್ತಾರೆ. ಮತ್ತೆ ಅವರ ಇದರಲ್ಲಿ ಆಡಳಿತದಲ್ಲಿ ಸಂಪೂರ್ಣ ಭೂಮಿಯಲ್ಲಿ ಎಲ್ಲೂ ಕೂಡ ಈ ಪಾಪ ಕಾರ್ಯಗಳು ನಡೆಯುವಂತ ಇದೇ ಇಲ್ಲ, ಅವಕಾಶವೇ ಇಲ್ಲ, ಎಲ್ಲ ಕ್ಲೋಸ್. ನೋಡಿ, ಅದು ವೈದಿಕ ಸಂಸ್ಕೃತಿ ಪ್ರಕಾರ ಆಳ್ವಿಕೆ ಮಾಡೋದು ಕ್ಲೋಸ್, ಇಲ್ಲ ಲೈಸೆನ್ಸ್ ಇಲ್ಲ. ಸೊ ಗೌರ್ಮೆಂಟ್ ಲೈಸೆನ್ಸ್ ಕೊಟ್ರೆ ಅಲ್ವಾ ಈ ರೀತಿ ಇವಾಗ ಪಾಪಕಾರ್ಯ ಚಟುವಟಿಕೆಗಳು ಜನರು ತೊಡಗಲಿಕ್ಕೆ ಒಂದು ಅವಕಾಶಗಳು ಸಿಗೋದು. ಸೊ ಗೌರ್ಮೆಂಟೇ ಅದನ್ನ ಇದು ಮಾಡಿದ್ರೆ ಅವಕಾಶ ಇಲ್ಲ. ಸೊ ಪರೀಕ್ಷಿತ್ ಮಹಾರಾಜರು ಆ ರೀತಿಯ ಒಂದು ಆಡಳಿತ, ಸೊ ಆ ರೀತಿ ಸ್ಟ್ರಾಂಗ್ ಗೌರ್ಮೆಂಟ್.
ಸೊ ಒಂದೊಂದ್ ಕಡೆ ಸ್ವಲ್ಪ ಸ್ವಲ್ಪ ಇದೆ, ಇಲ್ಲ ಅಂತಲ್ಲ. ಏನೋ ಒಂದು ನಿಯಮಗಳಿದೆ, ಒಂದೊಂದು ಸರ್ಕಾರದಲ್ಲಿ ಅವರು ಮದ್ಯಪಾನವನ್ನು ನಿಷೇಧ ಮಾಡ್ತಾರೆ ಒಂದ್ ಕಡೆ, ಇನ್ನೊಂದು ರೀತಿ ಇನ್ನೊಂದು ನಿಷೇಧ ಮಾಡ್ತಾರೆ. ಈ ತರ ಒಂದೊಂದು ಎಲ್ಲೆಲ್ಲಿ ಕೇಳ್ತೇವೆ ಸರ್ಕಾರ, ಆದರೆ ಸಂಪೂರ್ಣವಾಗಿ ಸರಿಯಾಗಿ ಅರ್ಥ ಮಾಡ್ಕೊಂಡು ಎಲ್ಲ ಪಾಲನೆ ಮಾಡೋದು ಈಗ ಆತರ ತುಂಬಾ ಕಷ್ಟ, ಆತರ ನೋಡೋದು ಆ ರೀತಿ. ಇಲ್ಲ ಅಂದ್ರೆ ಪರೀಕ್ಷಿತ್ ಮಹಾರಾಜರು ಮಾಡಿದ್ರು 4 ಪಾಪ ಚಟುವಟಿಕೆಗಳು: ಮದ್ಯಪಾನ, ಅನೈತಿಕ ಸ್ತ್ರೀ ಸಂಬಂಧ, ಜೂಜು, ಇದು ಎಲ್ಲ 3ನೇದು. 4ನೇದು ಪ್ರಾಣಿ ಹಿಂಸೆ, ಮದ್ಯ. ಸೊ ಈ 4. ಸೊ 4ನವರು ಲೈಸೆನ್ಸ್ ಇಲ್ಲ. ಶಿಲ ಪ್ರಭುಪಾದರಿಗೂ ಯಾರು ಶಿಷ್ಯರು ಕೇಳ್ತಾರೆ ಹಾಗೆ, ಸೊ ನಮಗೆ ಅಧಿಕಾರ ಸಿಕ್ಕರೆ ನಾವೇನ್ ಮಾಡ್ಬೇಕು? ಸೊ ಶಿಲ ಪ್ರಭುಪಾದರು ಹೇಳ್ತಾರೆ, ನನ್ನ 5 ಕಮ್ಯಾಂಡ್ಮೆಂಟ್, ಬೈಬಲ್ ಅಲ್ಲಿ 10 ಕಮ್ಯಾಂಡ್ಮೆಂಟ್ ಅಂತ ಹೇಳ್ತಾರೆ. ಸೊ ಶಿಲ ಪ್ರಭುಪಾದರು ಹೇಳ್ತಾರೆ, ನಾವು 5 ಕಮ್ಯಾಂಡ್ಮೆಂಟ್ ಅಂತ ಕೊಟ್ಟಿದ್ದೇನೆ ನಾನು. 5 ಕಮ್ಯಾಂಡ್ಮೆಂಟ್ ಅಂದ್ರೆ 4 ಮದ್ಯಪಾನ ಸೇವನೆ ಈ ತರನ ಇದೆಲ್ಲ ಇಲ್ಲ, ಅದನ್ನ ಪ್ರೋತ್ಸಾಹ ಇಲ್ಲ ಅದಕ್ಕೆ. ಇನ್ನೊಂದು ಮಾಂಸಾಹಾರ, ಇದೆಲ್ಲ ಪ್ರೋತ್ಸಾಹ ಇಲ್ಲ. ಇನ್ನೊಂದು ಅನೈತಿಕ ಸ್ಥಿತಿ ಸಂಬಂಧ ಇಲ್ಲ. ಇನ್ನೊಂದು ಜೂಜು, ಇದೆಲ್ಲ ಇಲ್ಲ. 4. ಇನ್ನೊಂದು ಹರೇ ಕೃಷ್ಣ ಮಂತ್ರ ಜಪಿಸ್ಬೇಕು. ಪ್ರತಿಯೊಬ್ಬರು ಹರೇ ಕೃಷ್ಣ ಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ, ಇದನ್ನ 16 ಸುತ್ತು ಜಪ ಮಾಡಬೇಕು. ಸೊ ಪ್ರಭುಪಾದರು ಹೇಳ್ತಾರೆ, ಈ ತರ ಈ ನನ್ನ 5 ಕಮ್ಯಾಂಡ್. ಸೊ ಈ ತರ ಪಾಲನೆ ಮಾಡಿ. ಸೊ ಆಗತ್ತೆ ಇನ್ನು ಮುಂದೆ ಇದು ಕೃಷ್ಣ ಪ್ರಜ್ಞಾ ಚಳುವಳಿ ಬೆಳೆದ ಹಾಗೆ ಈ ರೀತಿ ಬರುತ್ತೆ. ರೀತಿ ಕಲಿಯುಗ ಚೈತನ್ಯ ಮಹಾಪ್ರಭು ಅವತರಿಸಿರೋದು ಕಲಿಯುಗದ ಸುವರ್ಣ ಸಮಯ. ಸೊ ಇದರಲ್ಲಿ ಇದು ಆಗುತ್ತೆ. ಸೊ ಎನಿವೆ, ಸೊ ಹೇಳ್ತಾ ಇರೋದು ಇದು ರಾಜನ ಕರ್ತವ್ಯ, ಮತ್ತೆ ಪ್ರಜೆಗಳು ಕೂಡ ಆ ರೀತಿ ಪಾಲನೆ ಮಾಡಬೇಕು. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತರಿಸಿದ ಸಮಯದಲ್ಲಿ 15ನೇ ಶತಮಾನ. ಆಗ ಮಹಾರಾಜ ಪ್ರತಾಪರುದ್ರ. ಸೊ ಮಹಾರಾಜ ಪ್ರತಾಪರುದ್ರ ಶುದ್ಧ ಭಕ್ತರು ಅವರು. ಸೊ ಮೊದಲಿಗೆ ಚೈತನ್ಯ ಮಹಾಪ್ರಭು ನಿರಾಕರಿಸ್ತಾರೆ, ಅವರನ್ನು ಭೇಟಿ ಮಾಡಕ್ಕೂ ನಿರಾಕರಿಸ್ತಾರೆ, ಅವ್ರನ್ನ ಸಂದರ್ಶನ ಮಾಡ್ಲಿಕ್ಕೂ ನಿರಾಕರಿಸ್ತಾರೆ. ಯಾಕಂದ್ರೆ ರಾಜ ಅಂದ್ರೆ ಇಂದ್ರಿಯ ಸುಖದಲ್ಲಿ ಇರೋದು. ಎಷ್ಟು ರಾಣಿಯರು, ಅಷ್ಟು ಇಂದ್ರಿಯ ಸುಖದ ಇದಿದೆ, ಅವಕಾಶ ಇದೆ. ಸೊ ಹೀಗೆ ಕೊನೆಗೆ ನಂತರ ಚೈತನ್ಯ ಅವರು ಪರೀಕ್ಷೆ ಮಾಡ್ತಾ ಇರ್ತಾರೆ. ಮತ್ತೆ ಅವರ ಇದನ್ನು ವ್ಯಕ್ತಪಡಿಸಿದ್ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಅವರಿಗೆ ಅವಕಾಶ ಕೊಡ್ತಾರೆ. ಮೊದಲಿಗೆ ಹೇಳ್ತಾರೆ, ನಾನು ರಾಜನನ್ನು ನೋಡೋದಿಲ್ಲ. ರಾಜನಿಗೆ ತಮ್ಮ ವಸ್ತ್ರವನ್ನು ಕೊಡ್ತಾರೆ ಚೈತನ್ಯ ಮಹಾಪ್ರಭು, ಕಳಿಸ್ತಾರೆ ಅವ್ರ ಶಿಷ್ಯರೊಟ್ಟಿಗೆ. ಸೊ ಆ ರಾಜನು ಅದನ್ನೇ ಚೈತನ್ಯ ಮಹಾಪ್ರಭುವಿಂದ ಪಡೆದ ಅವರ ಚೈತನ್ಯ ಮಹಾಪ್ರಭು ಸನ್ಯಾಸಿ, ಏನೋ ವಸ್ತ್ರ ಇಲ್ಲ, ಒಂದು ಅವ್ರ ಕೌಪಿನ ಮತ್ತೆ ಇದು ಅಷ್ಟೇ. ಸೊ ಅದನ್ನೇ ಕೊಟ್ಟಿರ್ತಾರೆ ರಾಜನಿಗೆ. ರಾಜನು ಅದನ್ನೇ ಪೂಜಿಸ್ತಾನೆ. ಹೇಗೆ ನಾವು ವಿಗ್ರಹವನ್ನು ಆರಾಧಿಸ್ತೇವೆ, ಹಾಗೆ ಭಗವಂತನಿಗೆ ಸಂಬಂಧಪಟ್ಟ ಪ್ರತಿಯೊಂದು ವಸ್ತು ಕೂಡ ಅಷ್ಟೇ ಪೂಜಾರ್ಹ. ಸೊ ಹಾಗೆ ಚೈತನ್ಯ ಮಹಾಪ್ರಭು ಇದನ್ನು ಕೂಡ ಅವರು ಆ ರೀತಿ ಸ್ವೀಕರಿಸಿ ಮಾಡ್ತಾರೆ. ಸೊ ಚೈತನ್ಯ ಮಹಾಪ್ರಭು ಅಂತರ್ಯಾಮಿ ಪರಮಾತ್ಮ ತಿಳಿದಿದೆ ಅವರಿಗೆ, ಆದ್ರೆ ಬಾಹ್ಯವಾಗಿ ಅವರು ಅವಕಾಶ ಕೊಡೋದಿಲ್ಲ ತಕ್ಷಣವೇ ಆ ರಾಜನಿಗೆ. ಸೊ ನಂತರ ಒಮ್ಮೆ ರಾಜನಿಗೆ ರಾಜನ ಸಂಗಡಿಗರಿದ್ದಾರೆ, ರಾಮಾನಂದರಾಯ, ಸಾರ್ವಭೌಮ ಭಟ್ಟಾಚಾರ್ಯ, ಚೈತನ್ಯ ಮಹಾಪ್ರಭು ಆಪ್ತರು ಅವರೆಲ್ಲ. ಸೊ ಅವ್ರು ಮತ್ತೆ ಮತ್ತೆ ಮನವಿ ಮಾಡ್ತಾ ಇರ್ತಾರೆ. ಸೊ ಚೈತನ್ಯ ಮಹಾಪ್ರಭು ಮತ್ತೆ ಅವ್ರಿಗೆ, ಆಯ್ತು ರಾಜನ ಮಗನನ್ನು ಕರ್ಕೊಂಬನ್ನಿ. ರಾಜ ಬೇಡ, ನಾನು ರಾಜನನ್ನು ನೋಡೋದಿಲ್ಲ, ನಾನು ರಾಜಕುಮಾರನನ್ನು ನೋಡ್ತೇನೆ. ಯಾಕೆ ರಾಜಕುಮಾರದಿಂದ ಚಿಕ್ಕ ಹುಡುಗ, ಚಿಕ್ಕ ಬಾಲಕ. ಸೊ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ರಾಜಕುಮಾರ ನೋಡಿದ್ರೆ ಚೈತನ್ಯ ಮಹಾಪ್ರಭು ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಅವರು ಒಂದ್ ಸ್ವಲ್ಪ ಕೃಷ್ಣನ ಮೈ ಬಣ್ಣ ಇರುತ್ತೆ ಅಂತ ಹೇಳ್ತಾರೆ, ಪ್ರತಾಪರುದ್ರನ ಮಗ. ಸೊ ಚೈತನ್ಯ ಮಹಾಪ್ರಭು ತುಂಬಾ ಸಂತೋಷ ಆಗುತ್ತೆ. ಮತ್ತೆ ಅವರನ್ನು ಚೈತನ್ಯ ಮಹಾಪ್ರಭು ಆಲಂಗಿಸ್ತಾರೆ ಆ ರಾಜಕುಮಾರನನ್ನ. ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಸಂದರ್ಶಿಸಿದ ತಕ್ಷಣವೇ ಆ ರಾಜನ ಮಗ ಸಂಪೂರ್ಣವಾಗಿ ಶುದ್ಧ ಭಕ್ತನಾಗ್ಬಿಡ್ತಾರೆ. ಸಂಪೂರ್ಣ ಹೇಗೆ ಚೈತನ್ಯ ಮಹಾಪ್ರಭುಗೆ ಆ ದಿವ್ಯ ಲಕ್ಷಣಗಳು ಬರುತ್ತೆ. ನಾವೀಗ ಹರೇ ಕೃಷ್ಣ ಮತ್ತೆ ಜಪ ಮಾಡ್ತಾ ಇದೀವಿ, ನಮ್ಮಲ್ಲಿ ಏನು ಬದಲಾವಣೆ ಇಲ್ಲ, ನಾವು ಹಾಗೆ ಇದ್ದೇವೆ. ಸ್ವಲ್ಪ ಇದು ಹೋಗ್ತಾ ಇದೆ ಅಷ್ಟೇ ಕೊಳಕು. ಆದ್ರೆ ಚೈತನ್ಯ ಮಹಾಪ್ರಭು ಸಂದರ್ಶನ ಮಾಡಿದ್ದೆ ಆ ರಾಜನ ಪುತ್ರನಿಗೆ, ರಾಜಕುಮಾರನಿಗೆ ಅವನ ಕಣ್ಣುಗಳಿಂದ ನೀರು, ಅಷ್ಟು ದೇಹದ ಇದು ರೋಮಾಂಚನ ಅನುಭವ. ಆಮೇಲೆ ಹರೇ ಕೃಷ್ಣ ಅವರನ್ನ ಸತತವಾಗಿ ಹೇಳೋ ಇದು, ಅಂದ್ರೆ ಕೃಷ್ಣ ಆ ಹಂತಕ್ಕೆ ತಲುಪಿಸ್ಬಿಡ್ತಾರೆ ಚೈತನ್ಯ ಮಹಾಪ್ರಭು ಒಂದೇ ಸಲ ಅವರ ವಿಶೇಷ ಕೃಪೆಯಿಂದ. ಸೊ ಮತ್ತೆ ಅವನು ಹೋಗಿ ತಂದೆ ರಾಜನನ್ನು ನೋಡ್ತಾರೆ. ಸೊ ರಾಜ ಪ್ರತಾಪ ತುಂಬಾ ಸಂತೋಷ ಆಗುತ್ತೆ. ಸೊ ನನಗೆ ಆತರ ಅವಕಾಶ ಸಿಗ್ಲಿಲ್ಲ ಇನ್ನ, ಆದ್ರೆ ನನ್ನ ಮಗನಿಗೆ ಚೈತನ್ಯ ಮಹಾಪ್ರಭು ಅನುಗ್ರಹಿಸಿದ್ರು, ಅವನನ್ನು ಶುದ್ಧ ಭಕ್ತನಾಗಿ. ಹೀಗೆ ಮುಂದುವರಿಯುತ್ತೆ. ಮತ್ತೆ ರಥಯಾತ್ರಾ ಸಮಯದಲ್ಲಿ ಭಕ್ತರು ಒಂದು ಉಪಾಯ ಮಾಡಿ ರಾಜನಿಗೆ, ನೀನು ಸಾಧಾರಣ ವೇಷದಲ್ಲಿ ಬರ್ಬೇಕು,
ರಾಜನ ವೇಷದಲ್ಲಿ ಬರಬಾರ್ದು ನೀನು. ರಾಜನ ವೇಷದಲ್ಲಿ ಚೈತನ್ಯ ಮಹಾಪ್ರಭು ನೋಡೋದಿಲ್ಲ, ನಿನ್ನ ಕಾಣೋದಿಲ್ಲ ನೀನು. ಸೊ ನೀನು ಒಂದು ಸಾಮಾನ್ಯ ವೇಷದಲ್ಲಿ. ಆಮೇಲೆ ಚೈತನ್ಯ ಮಹಾಪ್ರಭು ರಥಯಾತ್ರೆ ಸಮಯದಲ್ಲಿ ಅವರು ಅಷ್ಟು ಇದು ಸಂಕೀರ್ತನೆ ಮಾಡಿದ್ಮೇಲೆ ಸ್ವಲ್ಪ ಆಯಾಸ ಆದಾಗೆ ಚೈತನ್ಯ ಮಹಾಪ್ರಭು ಮಧ್ಯದಲ್ಲಿ ಒಂದು ಸಲ ಜಗನ್ನಾಥನಿಗೆ ನೈವೇದ್ಯ ಅರ್ಪಣೆ ಮಾಡೋ ಸಮಯದಲ್ಲಿ ಅವರು ಒಂದು ಸ್ವಲ್ಪ ವಿಶ್ರಾಂತಿ ಪಡಿತಾರೆ. ಸೊ ಪ್ರತಿ ವರ್ಷ ಚೈತನ್ಯ ಮಹಾಪ್ರಭು ಅದೊಂದು ಲೀಲೆ, ರಥಯಾತ್ರೆ ನಡೆಯುವ ಸಮಯದಲ್ಲಿ. ಸೊ ಹಾಗೆ ಹೇಳ್ತಾರೆ ಅವರು, ಆ ಸಮಯದಲ್ಲಿ ನೀವು ಹೋಗ್ಬೇಕು, ಹೋಗಿ ಸಾಮಾನ್ಯ ವ್ಯಕ್ತಿ ತರ, ರಾಜನ ವೇಷಭೂಷಣ, ಕಿರೀಟ, ಹಾರ, ಇದು ಎಲ್ಲ ಸೈನಿಕರು ಅದ್ರ ಜೊತೆ ಹೋಗ್ಬಾರ್ದು. ಇನ್ನೊಬ್ಬ ಆರ್ಡಿನರಿ ಪ್ರಜೆ, ಸಾಮಾನ್ಯ ಪ್ರಜೆಯಾಗಿ ಹೋಗ್ಬೇಕು. ಸಾಮಾನ್ಯ ಪ್ರಜೆಯಾಗಿ ಹೋಗಿ ಗೋಪಿ ಗೀತ, ಭಾಗವತದಲ್ಲಿ ಗೋಪಿ ಗೀತ ಅಂತ ಇದೆ, 10ನೇ ಸ್ಕಂದದಲ್ಲಿ 5-6 ಅಧ್ಯಾಯಗಳು. ಸೊ ಅಲ್ಲಿ ಅದನ್ನು ನೀನು ಚೈತನ್ಯ ಮಹಾಪ್ರಭುಗೆ ಹೇಳ್ಬೇಕು. ಸೊ ಚೈತನ್ಯ ಮಹಾಪ್ರಭು ಅದರ ಸಂಸ್ಕೃತ ಶ್ಲೋಕಗಳು ಅದು. ಸೊ ಅದನ್ನ ಅವರು ಶುದ್ಧ ಭಕ್ತರು ಅದನ್ನೆಲ್ಲ ಕಂಠಪಾಠ ಮಾಡಿ ಮತ್ತೆ ಅವ್ರು ಬರುತ್ತೆ. ಆ ಕಾಲದಲ್ಲಿ ಅಷ್ಟು ವಿದ್ವಾಂಸರಾಗಿರ್ತಾ ಇದ್ರು. ಮತ್ತೆ ಅದನ್ನ ಹೋಗಿ ಅವರು ಚೈತನ್ಯ ಮಹಾಪ್ರಭು ಆಗಿ ಮಲಗಿರೋ ಅವಾಗ ಆಯಾಸ ಆಗಿ ರಥಯಾತ್ರೆ ಸಮಯದಲ್ಲಿ ಅವ್ರನ್ನ ಎಲ್ಲೋ ವಿಶ್ರಾಂತಿ ಪಡಿತಾ ಇರ್ತಾರೆ ಒಂದು ಉದ್ಯಾನವನದಲ್ಲಿ. ಅಲ್ಲಿ ಇವರು ಹೋಗಿ ಈ ರಾಜನು ಅವರ ಪಾದಗಳನ್ನು ಇದು ಮಾಡ್ತಾ, ಮಸಾಜ್ ಮಾಡ್ತಾ, ಅವ್ರಿಗೆ ನೋವಾಗಿದೆ ಕಾಲ್ಗಳನ್ನ ಇದು ಮಾಡ್ತಾ ಮತ್ತೆ ಈ ಗೋಪಿ ಗೀತೆಯನ್ನು ಹೇಳ್ತಾರೆ. ಸೊ ಹೇಳ್ತಾರೆ ಚೈತನ್ಯ ಮಹಾಪ್ರಭು ಅವಾಗ ಅದು ಕೇಳ್ತಾ ಇವರಿಂದ ಸೇವೆಯನ್ನು ಸ್ವೀಕರಿಸ್ತಾ ಎಷ್ಟೋ ಆನಂದ ಆಗುತ್ತೆ. ಆ ರಾಜನನ್ನು ಅವರು ಆಲಂಗಿಸ್ಕೊಳ್ತಾರೆ ಅವಾಗ. ಸೊ ಅವಾಗ ರಾಜನಿಗೂ ಕೂಡ ಅವ್ರಿಗೆ ಅವಾಗ ಆ ರೀತಿಯ ಒಂದು ಕೃಷ್ಣ ಪ್ರಜ್ಞಾಯುತ ವ್ಯಕ್ತಿನೇ ಮೊದಲಿಂದಾನು. ಆದ್ರೆ ಮತ್ತೆ ಇನ್ನ ಚೈತನ್ಯ ಮಹಾಪ್ರಭು ಆತರ ಅವರ ಆಲಂಗನದಿಂದ, ಅವರ ಕೃಪೆಯಿಂದ ಇನ್ನ ಅವರು ಅವರ ಜೀವನ ಸಫಲವಾಗುತ್ತೆ. ಸೊ ಹಾಗೆ ಮಹಾರಾಜ ಪ್ರತಾಪರುದ್ರ. ಸೊ ಮಹಾರಾಜ ಪ್ರತಾಪರುದ್ರ ಇದರ ಮುಂಚೆನೂ ಕೂಡ ಚೈತನ್ಯ ಮಹಾಪ್ರಭು ಹೇಳಿದಾಗ, ನಾನು ಅವ್ರಿಗೆ ನಾನು ಸಂದರ್ಶನ ಕೊಡೋದಿಲ್ಲ, ನೀವು ಅಷ್ಟು ಒತ್ತಾಯ ಮಾಡಿದ್ರೆ ನಾನು ಇಲ್ಲಿ ಬಿಟ್ಟು ಹೋಗ್ಬಿಡ್ತೇನೆ, ಜಗನ್ನಾಥ್ ಪುರಿಯಲ್ಲೂ ಕೂಡ ಇರೋದಿಲ್ಲ, ನಾನು ದೂರ ಹೋಗ್ಬಿಡ್ತೇನೆ. ಸೊ ಆಗ ಹೇಳ್ತಾರೆ, ಆ ರಾಜ ಏನ್ ಹೇಳಿದ್ದು ಅಂದ್ರೆ, ನಾನು ಈ ರಾಜ್ಯವನ್ನು ಬಿಟ್ಬಿಡ್ತೇನೆ. ಚೈತನ್ಯ ಮಹಾಪ್ರಭು ಆ ತರ ಇದು ಮಾಡ್ತಾರೆ, ನನಗ್ ಬೇಡ ಈ ರಾಜ್ಯ, ನಾನು ಒಬ್ಬ ಸನ್ಯಾಸಿಯಾಗಿ ನಾನು ಎಲ್ಲೋ ಹೋಗ್ಬಿಡ್ತೇನೆ, ನಾನಿದೆ. ಸೊ ಆ ರೀತಿಯ ಒಂದು ವೈರಾಗ್ಯವನ್ನು ಅವರು ತೋರಿಸ್ತಾರೆ, ಯಾರು? ಮಹಾರಾಜ ಪ್ರತಾಪರುದ್ರ. ಸೊ ಹಿಂದೆ ಹಾಗಿರ್ತಾ ಇದ್ರು. ಏನು ನಾವು ಶಾಸ್ತ್ರದಲ್ಲಿ 5000 ವರ್ಷಗಳಲ್ಲಿ ಕೇಳುವ ಇದು ಅಂತಲ್ಲ, ಇತ್ತೀಚೆಗೂ ಕೂಡ 500 ವರ್ಷಗಳ ಹಿಂದೆ ಮಹಾರಾಜ ಪ್ರತಾಪರುದ್ರ. ಸೊ ಅಷ್ಟು ಆ ರೀತಿಯ ಒಂದು ಶುದ್ಧ ಭಕ್ತರು. ಮತ್ತೆ ಚೈತನ್ಯ ಮಹಾಪ್ರಭು ಆ ಸಮಯದಲ್ಲಿ ಅವರು ವೃಂದಾವನಕ್ಕೆ ಹೋಗ್ಬೇಕು ಅಂತ ಚೈತನ್ಯ ಮಹಾಪ್ರಭು ಇಚ್ಛೆ ಪಡ್ತಾರೆ. ಪ್ರಥಮ ಬಾರಿ ಆಗಿರೋದಿಲ್ಲ ಹೋಗೋಕೆ, ಎರಡನೇ ಸೆಕೆಂಡ್ ಅಟೆಂಪ್ಟ್ ಚೈತನ್ಯ ಮಹಾಪ್ರಭು. ಸೊ ಆ ಸಮಯದಲ್ಲಿ ಚೈತನ್ಯ ಮಹಾಪ್ರಭು ಅವರು, ನಾನು ಬಂಗಾಲಕ್ಕೆ ಹೋಗಿ ಅದರ ಮಾರ್ಗದಲ್ಲಿ, ಗಂಗಾ ನದಿ ಮಾರ್ಗದಲ್ಲಿ ಹೋಗ್ತೇನೆ ಅಂತ ಯೋಚನೆ ಮಾಡಿರ್ತಾರೆ. ಸೊ ಹೇಳ್ತಾರೆ, ಆ ಸಮಯದಲ್ಲಿ ಈ ರಾಜ ಎಷ್ಟು ವ್ಯವಸ್ಥೆ ಮಾಡ್ತಾನೆ ಅಂದ್ರೆ, ಮಹಾರಾಜ ಪ್ರತಾಪರುದ್ರ ಚೈತನ್ಯ ಮಹಾಪ್ರಭು ಓದಿದ್ದು ಒಂದೊಂದು ಕಡೆನು ಮೊದಲಿಗೆ ಎಲ್ಲ ವ್ಯವಸ್ಥೆ ಇದೆ. ಒಂದೊಂದು ಹಳ್ಳಿಯಲ್ಲೂ ಕೂಡ ಅಲ್ಲಿ ಚೈತನ್ಯ ಮಹಾಪ್ರಭು ಇರ್ಲಿಕ್ಕೆ ಒಂದು ಸ್ಥಳ, ಒಂದು ಮನೆ, ಅಲ್ಲಿ ಒಂದು ಹೊಸ ಇದಾಗಿ ಒಂದು ನೂತನ ಕಟ್ಟಡ ಆಗಿ, ಅದು ಪೇಂಟಿಂಗ್ ಆಗಿ ಎಲ್ಲ. ಮತ್ತೆ ಅವರಿಗೆ ಆಹಾರ ತಯಾರಿ ಮಾಡ್ಲಿಕ್ಕೆ ಯಾರು ಅವರ ಅಲ್ಲಿ ಒಂದು ವ್ಯವಸ್ಥೆ. ಮತ್ತೆ ಅವರನ್ನು ಭೇಟಿ ಮಾಡ್ಲಿಕ್ಕೆ ಆ ಊರಿನ ಹಳ್ಳಿಯ ಜನರು, ಅಲ್ಲಿ ನಗರದ ಜನರು ಬರ್ಲಿಕ್ಕೆ. ಸೊ ಅವರ ಸಂಪೂರ್ಣ ರಾಜ್ಯ, ಒರಿಸ್ಸಾ ದೊಡ್ಡ ರಾಜ ಒರಿಸ್ಸಾ, ಈ ಆಂಧ್ರ, ಇಲ್ಲಿ ಮಡ್ರಾಸ್ ಅಲ್ಲಿವರೆಗೂ ಅವ್ರದ್ದು ದೊಡ್ಡ ರಾಜ್ಯ ಆ ಸಮಯದಲ್ಲಿ ಪ್ರತಾಪರುದ್ರದ್ದು. ಸೊ ಅದರ ಉತ್ತರಕ್ಕೆ ಚೈತನ್ಯ ಮಹಾಪ್ರಭು ಹೋಗುವಾಗ ಅವರು ಗಡಿಯಲ್ಲಿ ಹೋಗುವವರೆಗೂ ಅವ್ರಿಗೆ ಒಂದೊಂದು ಹಳ್ಳಿಯಲ್ಲಿ, ಒಂದೊಂದು ನಗರದಲ್ಲಿ ಮಹಾರಾಜನ ವ್ಯವಸ್ಥೆ ಚೈತನ್ಯ ಮಹಾಪ್ರಭುಗೆ. ಸೊ ಹೇಳ್ತಾರೆ, ಆ ರೀತಿ ಒಂದು ಶುದ್ಧ ಭಕ್ತನು. ಸೊ ಜನರೆಲ್ಲರೂ ಕೂಡ ಅವ್ರ ಭಗವಂತನನ್ನು ಗುರುತಿಸಿದ್ರು. ಚೈತನ್ಯ ಮಹಾಪ್ರಭು ಸಾಕ್ಷಾತ್ ಕೃಷ್ಣನೇ ಗುರುತಿಸಿ ಅವರ ಜನರು ಕೂಡ ಲಾಭವನ್ನು ಪಡಿಬೇಕು, ಕೃಷ್ಣ ಪ್ರಜ್ಞೆಯನ್ನು ಪಡಿಬೇಕು ಅಂತ ರಾಜನು ಆ ರೀತಿ ವ್ಯವಸ್ಥೆ ಮಾಡಿದ್ದು. ಸೊ ಕೊನೆಗೆ ಏನಾಗುತ್ತೆ, ಅವರ ಗಡಿ ಪ್ರದೇಶ ಅದು ದಾಟಬೇಕಾದ್ರೆ ಹೇಳ್ತಾರೆ, ಅಲ್ಲಿ ನೆಕ್ಸ್ಟ್ ಬಂಗಾಲ್, ಚೈತನ್ಯ ಮಹಾಪ್ರಭು ಆ ಕಡೆ ಹೋಗ್ಬೇಕು ಅಂತ. ಸೊ ಆದರೆ ಅಲ್ಲಿ ಪಕ್ಕದ ರಾಜ್ಯ ಒಬ್ಬ ರಾಜ, ಮುಸ್ಲಿಂ ರಾಜ, ಒಂದು ರೀತಿ ದರೋಡೆಕೋರ. ಸೊ ಯಾರು ಅಲ್ಲಿ ಹೋದ್ರು ಕೂಡ ಅವ್ರದೆಲ್ಲ ಇದ್ ಮಾಡೋದು, ಮತ್ತೆ ಅವ್ರನ್ನ ಕೊಂದ್ಬಿಡ್ಬೋದು. ಸೊ ಆ ರೀತಿ. ಸೊ ಹೇಳ್ತಾರೆ, ಅಲ್ಲಿ ಆ ಪ್ರಾಂತ್ಯಕ್ಕೆ ಹೋದಾಗ ಇವ್ರ ಜೊತೆಗೆ, ಚೈತನ್ಯ ಮಹಾಪ್ರಭು ಜೊತೆಗೆ ಒಬ್ಬ ಅಧಿಕಾರಿ ಕೂಡ ಇರ್ತಾರೆ. ಸೊ ಅವರು 3 ದಿವಸ ವೆಯ್ಟ್ ನೋಡೋಣ, ಆ ರಾಜನ ಜೊತೆ ಒಪ್ಪಂದ ಮಾಡ್ಕೊಳ್ಳೋಣ, ಏನಾದ್ರು ಒಂದು ಅಗ್ರಿಮೆಂಟ್ ಮಾಡೋಣ, ಮತ್ತೆ ಮುಂದುವರಿಬಹುದು. ಚೈತನ್ಯ ಮಹಾಪ್ರಭು ಮುಂದೆ ಸೇಫ್ ಆಗಿ ಹೋಗ್ಬೋದು, ಸುರಕ್ಷಿತ ಹೋಗ್ಬೋದು.
ಸೊ ಹೇಳ್ತಾರೆ ಆ ಸಮಯದಲ್ಲಿ ಆ ರಾಜ ಬರ್ತಾರೆ, ಯಾರು ಆ ಮುಸ್ಲಿಂ ರಾಜ ಪಕ್ಕದಿಂದ. ಅವನ್ ಬರೋದಿಲ್ಲ, ಮೊದಲಿಗೆ ಅವರ ದೂತರನ್ನು ಕಳಿಸ್ತಾನೆ, ಒಂದು ಸ್ಪೈ. ಆ ದೂತರನ್ನು ಕರೆದು ಅವ್ರು ನೋಡ್ತಾರೆ. ನೋಡಿ ಚೈತನ್ಯ ಮಹಾಪ್ರಭು ಮತ್ತೆ ಸಂಗಡಿಗರು ಈ ಸಂಕೀರ್ತನೆಯಲ್ಲಿ ತೊಡಗಿದ್ದಾರೆ. ಅವರನ್ನು ನೋಡಿ ಆ ವ್ಯಕ್ತಿ ಕೂಡ ಭಕ್ತನಾಗ್ಬಿಡ್ತಾನೆ. ಭಕ್ತನಾಗಿ ಆ ರಾಜನ ಹೋಗಿ, ಆ ಮುಸ್ಲಿಂ ರಾಜನ ಹೋಗಿ ಭೇಟಿ ಮಾಡ್ತಾನೆ, ಪಕ್ಕದ ರಾಜನ ಭೇಟಿ ಮಾಡಿ ಹೇಳ್ತಾನೆ, ಅವನು ಹರಿ 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 ಹರಿ. ಸೊ ಹಾಗೆ ಅವನ ಬಾಯಲ್ಲಿ ಬರ್ತಾನೆ ಇರುತ್ತೆ ಅವನಿಗೆ ಆತರ. ಅವನು ಕೂಡ ಕೃಷ್ಣ ಭಕ್ತನಾಗ್ಬಿಟ್ಟಿರ್ತಾನೆ, ಅವನ ದೂತನ, ಆ ರಾಜನ ದೂತನ. ಆ ರಾಜ ಒಂದು ದರೋಡೆಕೋರ, ಆತರ ಡಕಾಯಿಟ್ ರಾಜ. ಆದ್ರೆ ಅವನ ಕಳ್ಸಿರೋ ದೂತ ಕೂಡ ಇದನ್ನು ನೋಡಿ ಅವನಿಗೆ ಕೂಡ ಇದಾಗುತ್ತೆ, ಬದಲಾವಣೆ. ಹೀಗೆ ನನ್ನ ದೂತನ ಹೀಗಾಗ್ಬಿಟ್ಟಿದ್ದಾನೆ, ಈಗ ಒಂದು ಬದಲಾವಣೆ ಆಗಿದೆ ಸಂಪೂರ್ಣವಾಗಿ. ಅವನು ಭಗವಂತನ ಹಿಂದೆ ಒಂದು ಉಚ್ಚತನದಲ್ಲಿದ್ದಾನೆ. ಸೊ ಆ ರೀತಿ. ಸೊ ಅವರು ಕೂಡ ಬೆಂಬಲಿಸ್ತಾರೆ, ನಾನು ಕೂಡ ಅವರನ್ನ ನೋಡ್ಬೇಕು, ಹೇಗೆ ಇವರು ಇಷ್ಟು ಬದಲಾವಣೆಯನ್ನು ಹೊಂದಿದ್ರು. ಸೊ ಆ ರಾಜನ ಸಂದೇಶವನ್ನು ಕಳಿಸ್ತಾರೆ. ಸೊ ಅಲ್ಲಿ ಯಾರು ಅಧಿಕಾರಿ ಇರ್ತಾರೆ ಅವ್ರು ಹೇಳ್ತಾರೆ, ಬರ್ಬೋದು ನೀನು ಕೂಡ ಬಂದು ಚೈತನ್ಯ ಮಹಾಪ್ರಭು ದರ್ಶನವನ್ನು ಪಡಿಬಹುದು. ಆದರೆ ನಿನ್ನೊಟ್ಟಿಗೆ ಯಾರು ಇರಬಾರ್ದು, ನಿನ್ನೊಟ್ಟಿಗೆ ನಿನ್ನ ಸೈನಿಕರು ಯಾರು ಇರಬಾರ್ದು. ನೀನು ಯಾವ ವಸ್ತ್ರ ತೆಗೆದು ನೀನು ಬರ್ಬೋದು. ಸೊ ಅವ್ರು ಮುಸ್ಲಿಂ ರಾಜನೇ, ಅವನೇ ಬರ್ತಾರೆ. ಅವರೇ ಬಂದು ಚೈತನ್ಯ ಮಹಾಪ್ರಭುವನ್ನು ನೋಡಿದ್ಮೇಲೆ ಅವನು ಕೂಡ ಚೈತನ್ಯ ಮಹಾಪ್ರಭು ಸಂಕೀರ್ತನೆ ನೋಡಿ, ಚೈತನ್ಯ ಮಹಾಪ್ರಭುವನ್ನ ನೋಡಿ ಅವನ ಮನಸ್ಸು ಕೂಡ ಬದಲಾಗುತ್ತೆ. ಅವನ ಮನಸ್ಸು ಬದಲಾಗಿ ಅವಾಗ ಚೈತನ್ಯ ಮಹಾಪ್ರಭು ಅವರನ್ನು ಆಲಂಗಿಸಿ ಅವನು ಕೂಡ ಚೈತನ್ಯ ಮಹಾಪ್ರಭು ಹರೇ ಕೃಷ್ಣ ಮತ ಜಪಿಸೋ ಇದನ್ನು ಕೊಡ್ತಾರೆ. ಕೊಟ್ಮೇಲೆ ಅವರು ಆ ರಾಜ ಕೇಳ್ತಾರೆ, ನಾನು ಯಾಕೆ ಈ ರೀತಿಯ ಒಂದು ಕುಟುಂಬದಲ್ಲಿ ಹುಟ್ಟಿದೆ, ಹಾಗಾಗಿ ನಾನು ಕೃಷ್ಣ ಪ್ರಜ್ಞೆಯನ್ನು ಇಷ್ಟವರೆಗೂ ಬೆಳೆಸ್ಲಿಕ್ಕಾಗಿಲ್ಲ ನನಗೆ. ಯಾಕಂದ್ರೆ ಕೆಲವು ಭಕ್ತರು ಹುಟ್ಟುತ್ತಾನೆ ಕೃಷ್ಣ ಪ್ರಜ್ಞೆ ಒಂದು ವಾತಾವರಣ ಇರುತ್ತೆ, ಬೇಗ ಧರ್ಮವನ್ನು ತಗೊಳ್ತಾರೆ. ಸೊ ನಾವೆಲ್ಲ ಜನರು ಎಷ್ಟೋ ವರ್ಷಗಳ ನಂತರ ನಾವು ಧರ್ಮವನ್ನು ಪಾಲನೆ ಮಾಡ್ತೀವಿ, ಕೃಷ್ಣ ಪ್ರಜ್ಞೆಗೆ ಬರ್ತೀವಿ. ಸೊ ಇದು ನಮ್ಮ ಹಿನ್ನೆಲೆ, ನಮ್ಮ ಹಿಂದೆಯ ಜನ್ಮದ ಇದರಿಂದ ಇದು ಬರುವಂತದ್ದು. ಸೊ ಹಾಗೆ ಆ ಮುಸ್ಲಿಂ ರಾಜ ಹಾಗೆ ಚೈತನ್ಯ ಅವರು ಕೇಳ್ತಾರೆ, ಸೊ ನಾನು ನಾನು ಒಂದು ಈ ರೀತಿ ದೌರ್ಭಾಗ್ಯವಂತ ರೀತಿಯಲ್ಲಿ ನಾನು ಈ ತರ ಇದರಲ್ಲಿ ಹುಟ್ಟಿ ನಾನು ಕೃಷ್ಣ ಪ್ರಜ್ಞೆ ಇಷ್ಟು ಸಮಯ ನಾನು ಬೆಳೆಸಿಲ್ಲ ನಾನು. ಸೊ ನಂತರ ಹೇಳ್ತಾರೆ, ಆದ್ರೆ ಚೈತನ್ಯ ಅವರು ಕೇಳ್ತಾರೆ, ನಿಮಗೇನೋ ಸೇವೆ ಮಾಡ್ಬೋದ? ಯಾಕಂದ್ರೆ ಹರೇ ಕೃಷ್ಣ ಮಂತ್ರ ಹೇಳಿದ್ಮೇಲೆ ಅಲ್ಲಿ ಪ್ರಭಾವ ಏನು ಅಂದ್ರೆ, ನಾವು ಭಗವಂತನಿಗೆ ಸೇವೆಯನ್ನು ಕೇಳ್ತೇವೆ. ನಾವು ಸರಿಯಾದ ರೀತಿಯಲ್ಲಿ ಹರೇ ಕೃಷ್ಣ ಮಂತ್ರ ಜಪಿಸ್ತಾ ಇದ್ರೆ ನಾವು ಕೃಷ್ಣನಿಗೆ ಕೇಳ್ತಾ ಇರೋದೇನು, ಕೃಷ್ಣ ನಾನು ನಿನಗೆ ಸೇವೆ ಮಾಡುವ ಒಂದು ಅವಕಾಶವನ್ನು ಕೊಡು ಅಂತ ಕೇಳೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಸಹಜವಾಗಿ ನಾವು ಸರಿಯಾದ ರೀತಿಯಲ್ಲಿ ನಾವು ಜಪ ಮಾಡಿದ್ರೆ ನಮಗೆ ಸೇವಾ ಮನೋಭಾವ ನಮ್ಮಲ್ಲೇ ಮೂಡಿ ಬರುತ್ತೆ. ಸೊ ನಮಗೆ ಆಟೋಮ್ಯಾಟಿಕ್. ಸೊ ಈ ರಾಜನು ಆತರ ಮುಸ್ಲಿಂ ರಾಜನು ಅಲ್ಲಿ ಹಾಗೆ ಚೈತನ್ಯ ಮಹಾಪ್ರಭುಗೆ ಕೇಳೋದು, ನಾನು ನಿಮ್ಮನ್ನು ಹೇಗೆ ಸೇವೆ ಮಾಡಿ ನಿಮಗೆ. ಸೊ ಹೇಳ್ತಾರೆ, ಅದು ನಾವು ಹರೇ ಕೃಷ್ಣ ಮತ ಜಪಿಸುವ ಒಂದು ಪರಿಪೂರ್ಣತೆ. ನಾವು ಸದಾ ಭಗವಂತನ ಸೇವೆ ಮಾಡಕ್ಕೆ ಉತ್ಸುಕರಾಗ್ತೇವೆ, ನಾವು ಬಹಳ ಉತ್ಸುಕರಾಗ್ತೀವಿ, ಉತ್ಸಾಹ ಹೆಚ್ಚಾಗತ್ತೆ. ಸೊ ಹೀಗೆ ಶುದ್ಧ ಭಕ್ತರಂದ್ರೆ ಸದಾ ಕೃಷ್ಣನ ಸೇವೆಯಲ್ಲಿ ಅವರು ರೆಡಿ, ಕೃಷ್ಣನಿಗೆ ತೃಪ್ತಿ ಮಾಡೋದಕ್ಕೆ ಅವರು ರೆಡಿ ಇರ್ತಾರೆ. ಸೊ ಹೀಗೆ ಮುಸ್ಲಿಂ ರಾಜನು ನಂತರ ಈ ತರ ಚೈತನ್ಯ ಮಹಾಪ್ರಭು ಜೊತೆ ಇರೋ ಅಧಿಕಾರಿ, ಮಹಾರಾಜ್ ಪ್ರತಾಪ ರುದ್ರನ ಅಧಿಕಾರಿ ಯಾರಿರ್ತಾರೆ ಅವ್ರು ಹೇಳ್ತಾರೆ, ಹೀಗೆ ಅವ್ರು ಹೋಗ್ಬೇಕು. ಚೈತನ್ಯ ಮಹಾಪ್ರಭು ಈಗ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ, ಬೃಂದಾವನ ಮಾರ್ಗಕ್ಕೆ. ಆದ್ರೆ ಬಂಗಾಲ್ಗೆ ಹೋಗಿ ಮತ್ತೆ ಅವ್ರು ಹೋಗ್ತಾರೆ ಅವರು. ಸೊ ನಿನ್ನ ಪ್ರದೇಶಗಳ ಮೂಲಕ ಹೋಗ್ಬೇಕು ಅವರು. ಸೊ ಹಾಗೆ ನೀನು ಅದನ್ನು ಅವರಿಗೆ, ಈಗ ಅದೇ ನಿನ್ನ ಸೇವೆ ಏನು ಅಂದ್ರೆ, ನೀನು ಅವ್ರಿಗೆ ರಕ್ಷಣೆ ಕೊಟ್ಟು ಕರ್ಕೊಂಡು ಹೋಗ್ಬೇಕು. ಸೊ ಹೇಳ್ತಾರೆ, ನಂತರ ಮುಸ್ಲಿಂ ರಾಜ ಆ ದಿವಸ ಚೈತನ್ಯ ಮಹಾಪ್ರಭುವನ್ನ ನಮಸ್ಕರಿಸಿ ಅವರು ಅನುಮತಿ ಪಡೆದು ಹೋಗ್ಬಿಡ್ತಾರೆ. ಮರು ದಿವಸ ಬರ್ತಾರೆ, ಬಂದು ಒಂದೆಲ್ಲ ಬೋಟ್, ಒಂದು ದೊಡ್ಡ ದೋಣಿ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಅವರೇ ಸ್ವತಃ ಆ ರಾಜನೇ ಬಂದು, ಆ ಮುಸ್ಲಿಂ ರಾಜನ್ ಮತ್ತೆ ಅವರ ವೇಷಭೂಷಣದೆಲ್ಲ ಬಂದು ಚೈತನ್ಯ ಮಹಾಪ್ರಭುವನ್ನ ನೌಕೆಯಲ್ಲಿ ಕರ್ಕೊಂಡು ಮತ್ತೆ ಅವರೆಲ್ಲ ಸಿಬ್ಬಂದಿ ಎಲ್ಲರನ್ನು ರಕ್ಷಣಾ ಪಡೆ ಎಲ್ಲ ಇದ್ಕೊಂಡು ಕರ್ಕೊಂಡು ಹೋಗ್ತಾರೆ. ಸೊ ಅವರ ಪ್ರದೇಶಗಳ ಮೂಲಕ ಕರ್ಕೊಂಡು ಹೋಗ್ತಾರೆ. ಸೊ ಎನಿವೆ, ಸೊ ಇದು ಚೈತನ್ಯ ಮಹಾಪ್ರಭು ದಿವ್ಯ ಲೀಲೆಗಳು. ಆ ರೀತಿ ಆ ಮುಸ್ಲಿಂ ರಾಜನನ್ನು ಕೂಡ ಅವರು ಶುದ್ಧ ಭಕ್ತನಾಗಿ ಮಾಡ್ತಾರೆ ಚೈತನ್ಯ ಮಹಾಪ್ರಭು. ಸೊ ಇತರ ರಾಜರು ಇತರ ಅವರ ಕರ್ತವ್ಯ, ಅವರು ಕೃಷ್ಣ ಪ್ರಜ್ಞಾಯುತರಾದ್ರೆ ಅವ್ರ ಪ್ರಜೆಗಳನ್ನು ಕೃಷ್ಣ ಪ್ರಜ್ಞಾಯುತ ಮಾಡ್ಬೋದು. ಸೊ ಇದು ಬಹಳ ಇದು ಆಗ್ಬೇಕಿದು, ಈ ರೀತಿ ಮಾಡ್ಬೇಕು, ಈ ರೀತಿ. ಸ್ವಲ್ಪ ಪ್ರಭುಪಾದರು ಮತ್ತೆ ಇಲ್ಲಿ ಹೇಳ್ತಾ ಇರೋದು,
ಈಗ ಇನ್ನೊಬ್ಬ ರಾಜ ನಾನು ನೆನಪು ನನಗೆ ಜೈಪುರ ರಾಜರು. ಸೊ ಜೈಪುರ ರಾಜರು ಹೇಳ್ತಾರೆ, ಆ ಮೊದಲಿಗೆ ರೂಪಗೋಸ್ವಾಮಿ ಆಚಾರ್ಯರು ಸ್ಥಾಪನೆ ಮಾಡ್ತಾರೆ ಗೋವಿಂದ ದೇವರ ಪೂಜೆ ವೃಂದಾವನದಲ್ಲಿ. ಆ ಗೋವಿಂದ ದೇವರು ಕೃಷ್ಣನ ಮರಿಮೊಮ್ಮಗ. ಯಾರು ಕೃಷ್ಣನ ಮರಿಮೊಮ್ಮಗ? ವಜ್ರನಾಭ. ಅವರು ಸ್ಥಾಪನೆ ಮಾಡಿದ 5,000 ವರ್ಷಗಳ ಹಿಂದೆ. ನಂತರ 500 ವರ್ಷಗಳ ಹಿಂದೆ ರೂಪಗೋಸ್ವಾಮಿಯರು ಆ ಗೋವಿಂದ ದೇವರ ಮತ್ತೆ ಪುನರ್ ಪ್ರತಿಷ್ಠೆ ಮಾಡಿ ಅವರ ಆರಾಧನೆ ಸ್ಟಾರ್ಟ್ ಮಾಡ್ತಾರೆ. ಸೊ ನಂತರ ಆ ಒಂದು ಸಮಯದಲ್ಲಿ ಆ ಆರತಿಯನ್ನು ನೋಡಿ, ಯಾಕಂದ್ರೆ 7 ಅಂತಸ್ತಿನ ಮಂದಿರ ಅದು. ಆಗ ಅದನ್ನು ಆಗ್ರಾದಿಂದ ಔರಂಗಜೇಬ್ ನೋಡ್ತಾರಂತೆ. ನೋಡಿ ಅವರಿಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ, ಇಷ್ಟು ವಿಜೃಂಭಣೆಯಲ್ಲಿ, ಅಷ್ಟು ಆಕಾಶದಲ್ಲಿ ಅಷ್ಟು ಬೆಳಗ್ತಾ ಇದೆ, ಯಾವ್ದಿದು, ಏನಿದು ಅಂತ ಕೇಳಿದಾಗ ಹೇಳ್ತಾರೆ, ಇಲ್ಲ ಅದು ಗೋವಿಂದ ದೇವರ ದೇವಸ್ಥಾನ ಅಂತ ಹೇಳ್ತಾರೆ. ಸೊ ಇವರು ಹೋಗಿ ಕಳಿಸ್ತಾರೆ, ಅದನ್ನ ಹೋಗಿ ಈಗಲೇ ನಾಶ ಮಾಡಿ ಇದನ್ನ. ಆ ಸಮಯಕ್ಕೆ ಯಾರು ಅಲ್ಲಿ ಭಕ್ತರು ಇರ್ತಾರೆ, ಗೋವಿಂದನ ಕರ್ಕೊಂಡು ಜೈಪುರಕ್ಕೆ ಹೋಗ್ತಾರೆ. ಸೊ ಮತ್ತೆ ಅಲ್ಲಿ ಜೈಪುರದಲ್ಲಿ ಈ ರಜಪೂತ ರಾಜರು ಆ ಸಮಯದಲ್ಲಿ ಅವರು ಅಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇದ್ರಲ್ಲೇ ಅವರ ಅವರ ಅರಮನೆಯಲ್ಲೇ ಸ್ಥಾಪನೆ ಮಾಡಿ ಅವರು ಸ್ಟಾರ್ಟ್ ಮಾಡ್ತಾರೆ ಪೂಜೆ. ಸೊ ನಂತರ ಹೇಳ್ತಾರೆ, ಆ ರಾಜನೇ ಮಾಡಿದ ನಿಯಮ, ಪ್ರತಿಯೊಬ್ಬರು ಇವರು ಬರಬೇಕು, ಅವ್ರು ಬಂದು ಗೋವಿಂದನ ಆರತಿಯಲ್ಲಿ ಭಾಗವಹಿಸ್ಬೇಕು, ಅವನನ್ನು ನಮಸ್ಕರಿಸಬೇಕು ನನ್ನ ಪ್ರಜೆ. ಸೊ ಹಾಗೆ ಆ ಒಂದು ಸಂಸ್ಕೃತಿ ಆ ರಾಜ ಮಾಡಿದ್ದು ಹೇಳ್ತಾರೆ, ಈಗಲೂ ಕೂಡ ಭಕ್ತರು ನೋಡ್ತಾರೆ ಅಂತ ಹೇಳ್ತಾರೆ. ಆ ಜೈಪುರ ಸ್ಥಳದಲ್ಲಿ ಹೋದಾಗ ಅಲ್ಲೆಲ್ಲ ಎಷ್ಟು ಜನರು, ಎಲ್ಲ ರಾಜ ಅಷ್ಟೇ ಅಲ್ಲ, ಮತ್ತೆ ಇವಾಗ ಅಲ್ಲಿರೋ ಪ್ರಜೆಗಳು ಎಲ್ಲರೂ ಕೂಡ ಬೆಳಿಗ್ಗೆನೆ ಮಂಗಳಾರತಿಗೆ ಅವ್ರು ಬರ್ತಾರೆ, ಬಂದು ಎಲ್ಲ ಕೂಡ ಭಾಗವಹಿಸ್ತಾರೆ. ಆ ರೀತಿ ಸೊ ರಾಜನು ಆ ರೀತಿ ಇದ್ರೆ ಪ್ರಜೆಗಳು ಕೂಡ ಆ ರೀತಿ ಪಾಲನೆ, ಅವರು ಕೂಡ ಶುದ್ಧ ಭಕ್ತರಾಗ್ತಾರೆ. ಸೊ ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಇರ್ಬೋದು, ನಮ್ಮ ಹಿಂದೆ ಏನೇನೋ ಕರ್ಮಗಳಿರ್ಬೋದು, ಅದರ ಪ್ರಕಾರವಾಗಿ ನಾವು ಯಾವ ರೀತಿ ಹೋಗ್ಬೇಕು ನಮಗೆ ಗೊತ್ತಿಲ್ಲ ನಮಗೆ, ಆದ್ರೆ ಅದರಿಂದ ನಾವು ತಪ್ಪಿಸ್ಕೊಳ್ಬಹುದು. ಭಗವಂತನ ಕೃಪೆಯಿಂದ, ಈ ಪ್ರಕೃತಿ ನಿಯಮಗಳಿಂದ ತಪ್ಪಿಸ್ಕೊಳ್ಬಹುದು. ಇಲ್ಲ ಅಂದ್ರೆ ಫ್ಯೂಚರ್ ಏನ್ ಹೇಳೋದು, ಫ್ಯೂಚರ್ ನಮ್ಮ ಭವಿಷ್ಯ ಹೋಗಿ ತೋರಿಸ್ತೀವಿ ನಾವು ಯಾರಿಗೆ, ಜ್ಯೋತಿಷ್ಯರು, ಏನು ನಮ್ಮ ಭವಿಷ್ಯ ಅಂತ. ಆಕ್ಚುಲಿ ಕೃಷ್ಣ ಪ್ರಜ್ಞೆ ಇಲ್ಲದಿದ್ರೆ ನಮ್ಮ ಭವಿಷ್ಯ ಅಂಧಕಾರವೇ, ಒಳ್ಳೆ ಭವಿಷ್ಯ ಇಲ್ಲ. ಈ ಜನ್ಮದಲ್ಲಿ ಇರ್ಬೋದು, ನಮ್ಮನ್ನ ಯಾರೋ ತಟ್ಬೋದು, ಅಷ್ಟು ಸಕ್ಸಸ್ಫುಲ್ ಪರ್ಸನ್, ಅಷ್ಟು ನೋಡಿ, ಅಷ್ಟು ಓದಿದ್ದಾರೆ ಅವರು, ಅಷ್ಟು ಕಲ್ತಿದ್ದಾರೆ ಅವರು, ಅಷ್ಟು ಡಬಲ್ ಡಿಗ್ರಿ ಪಡೆದಿದ್ದಾರೆ, ಅಷ್ಟು PhD ಪಡೆದಿದ್ದಾರೆ, ಅಷ್ಟು ಹಣ ಸಂಪಾದನೆ ಮಾಡ್ಬಿಟ್ರು ನೋಡಿ, ಅಷ್ಟು ಮನೆಗಳು, ಅಷ್ಟು ಸಂಪತ್ತು, ಅಷ್ಟು ಮಿಲಿಯನಿಯರ್, ಬಿಲಿಯನಿಯರ್, ಟ್ರಿಲಿಯನಿಯರ್. ಸೊ ಎಲ್ಲ ಜನರು, ನಮ್ಮ ಜನಸಾಮಾನ್ಯರು ತಟ್ಬಹುದು, ಆದರೆ ಭವಿಷ್ಯ ಮಾತ್ರ ವೆರಿ ವೆರಿ ಬ್ಯಾಡ್, ಬಹಳ ಅಂಧಕಾರ. ಅಂಧಕಾರ ಅಂದ್ರೆ ಮುಂದೆ ಕಾಯ್ತಾ ಇದೆ. ಪ್ರಾಣಿ ಜನ್ಮಗಳು, ಪಕ್ಷಿ ಜನ್ಮಗಳು, ಮತ್ತೆ ಮರ ಗಿಡಗಳ ಜನ್ಮಗಳು, ಇದು ನಮಗೆ ಕಾಯ್ತಾ ಇದೆ. ಬಹಳ ಭವಿಷ್ಯ ಬಹಳ ಕೃಷ್ಣ ಪ್ರಜ್ಞೆ ಬೆಳೆಸ್ಬೇಕು. ಕೃಷ್ಣ ಪ್ರಜ್ಞೆ ಇಲ್ಲ ಅಂದ್ರೆ ವೆರಿ ವೆರಿ ಬ್ಯಾಡ್. ನಮ್ಮ ಇದು ಒಂದೇ ಒಂದು ಉಪಾಯ ನಮಗೆ, ಕೃಷ್ಣ ಪ್ರಜ್ಞೆ ಒಂದೇ ನಮಗೆ ಮಾರ್ಗ. ಅದಿಲ್ಲದೆ ಈ ಇವತ್ತಿನ ಕಲಿಯುಗದ ಇದರಲ್ಲಿ, ಅಟ್ಲೀಸ್ಟ್ ಬೇರೆ ಯುಗದಲ್ಲಿ ಹೇಳ್ಬೋದು, ಕೃಷ್ಣ ಪ್ರಜ್ಞೆ ಬೆಳೆಸಿಲ್ಲ ಆದ್ರೂ ಬೇರೆ ಏನೋ ಸ್ವಲ್ಪ ಅದು ಇದು ಧರ್ಮ ಪಾಲನೆ ಮಾಡ್ಕೊಂಡು ಅವ್ರು ಸ್ವಲ್ಪ ಅಟ್ಲೀಸ್ಟ್ ಅವರು ಇನ್ನೇನೋ ಜನ್ಮಗಳು, ಇನ್ನೇನೋ ಒಂದು ಅವಕಾಶ ಸಿಗ್ತಾ ಇತ್ತು ಅಂತ. ಯಾವ್ದು ಈಗಿರೋ ವಾತಾವರಣದಲ್ಲಿ ನಾವು ಕೃಷ್ಣ ಪ್ರಜ್ಞೆ ಬೆಳೆಸಿಲ್ಲ ಅಂದ್ರೆ ಸೀದಾ ನರಕದ ಬಾಗಿಲಲ್ಲಿ ನಮ್ಮನ್ನ ಕರ್ಕೊಂಡು ಹೋದಾಗೆ. ಕೃಷ್ಣ ಪ್ರಜ್ಞೆ ತುಂಬಾ ಅತಿ ಅವಶ್ಯಕ. ಹರೇ ಕೃಷ್ಣ. ಓಕೆ, ಸೊ ಯಾರಾದ್ರೂ ಏನಾದ್ರು ಹೇಳ್ತೀರಾ, ಏನಾದ್ರು ಸೇರಿಸ್ತೀರಾ? ನಾನು ಮಿಸ್ ಮಾಡಿದ ಪಾಯಿಂಟ್. ಸೊ ಕೃಷ್ಣ ಪ್ರಜ್ಞೆಯ ಸಾರ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆ ಭಗವದ್ಗೀತೆ 9ನೇ ಅಧ್ಯಾಯದ 27ನೇ ಶ್ಲೋಕ. ಯತ್ ಕರೋಷಿ ಅಂದ್ರೆ ಏನನ್ನು ಮಾಡಿದರು, ಯದ್ ಅಶ್ನಾಸಿ ಏನನ್ನು ಕೂಡ ಆಹಾರ ಸ್ವೀಕರಿಸಿದ್ರು, ಯತ್ ಕರೋಷಿ ಯದ್ ಅಶ್ನಾಸಿ, ಯದ್ ಜುಹೋಷಿ ಏನನ್ನಾದ್ರೂ ನಾವು ದದಾಸಿಯತ್ ಏನಾದ್ರು ದಾನವಾಗಿ ಕೊಟ್ಟರು ಕೂಡ, ಯದ್ ಜುಹೋಷಿ ದದಾಸಿಯತ್, ಯತ್ ತಪಸ್ಸಿ ಕೌಂತೆ. ಸೊ ಏನನ್ನು ಮಾಡಿದ್ರು ಅದು ಕೃಷ್ಣ ಪ್ರಜ್ಞೆಯಲ್ಲಿ ಮಾಡಬೇಕು. ತದ್ ಕುರುಷ್ವ ಮದರ್ಪಣಂ. ಸೊ ಎಲ್ಲವೂ ಕೂಡ ಕೃಷ್ಣನಿಗೆ ಸೇರಿದ್ದು. ಡೆಫಿನೆಟ್ಲಿ ಕೃಷ್ಣನಿಗೆ ಸೇರಿದ್ರಿಂದ, ಕೃಷ್ಣನ ಒಡೆಯನಾದ್ರಿಂದ ಕೃಷ್ಣ ತೃಪ್ತಿಗೋಸ್ಕರ ಎಲ್ಲ ಚಟುವಟಿಕೆ ಮಾಡಬೇಕು. ಸೊ ಇದು ಕೃಷ್ಣ ಪ್ರಜ್ಞೆ ಸಾರ ಅಂತ ಶ್ರೀಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ, ಎಲ್ಲ ಜನರು, ಎಲ್ಲ ಪ್ರಜೆಗಳು, ಸರ್ಕಾರಿ ಸಿಬ್ಬಂದಿಗಳು ಸೇರಿದಂತೆ ಎಲ್ಲರೂ ಕೂಡ ಹೇಗೆ ಇದನ್ನು ಮಾಡೋದು ಅಂತ ಕಲ್ತ್ಕೊಳ್ಬೇಕು. ಈ ಒಂದು ಕಲ್ತ್ಕೊಳ್ಬೇಕು.
ಆಗ ಯಾರು ಕೂಡ ಈ ಭೌತಿಕ ಪ್ರಕೃತಿಯ ಶಿಕ್ಷೆಗಳಿಗೆ ಗುರಿ ಆಗೋದಿಲ್ಲ. ಚೆನ್ನಾಗಿತ್ತು ಪ್ರಭುಜಿ, ಕ್ಲಾಸ್ ಮುಗೀತಿ ಯಾಕೆ ಅಂತ ಆಯ್ತು. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಹೇಳ್ತಾ